ಈ ಬಾರಿ ಕರಾವಳಿ ಉತ್ಸವದ ಅಂಗವಾಗಿ ಮಂಗಳೂರಿನಲ್ಲಿ ಹೆಲಿಕಾಪ್ಟರ್ ಮೂಲಕ ಕರಾವಳಿಯ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಒಬ್ಬರಿಗೆ ತಲಾ 4,500 ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಪ್ರದೇಶವನ್ನು ಆಕಾಶ ಮಾರ್ಗದಲ್ಲಿ ಹೆಲಿಕಾಪ್ಟರ್ ಮೂಲಕ ಸುತ್ತು ಹಾಕಿ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನ ತುಂಬಿ ಹೆಲಿ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೆಲಿಕಾಪ್ಟರ್ ಮೂಲಕ ಡಿಸೆಂಬರ್ 21ರಿಂದ 31ರವರೆಗೆ ಮೇರಿ ಹಿಲ್ ಹೆಲಿಪ್ಯಾಡ್ ಮೂಲಕ ಒಂದು ಬಾರಿ 6 ಮಂದಿ ಪ್ರಯಾಣಿಸಲು ಸಾಧ್ಯವಿರುವ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಬಹುದಾಗಿದೆ. ಈ ಕಾಪ್ಟರ್ ಮಂಗಳೂರು ಆಸುಪಾಸಿನಲ್ಲಿ ಸುಮಾರು 5ರಿಂದ 7 ನಿಮಿಷಗಳ ಒಳಗೆ ಆಕಾಶದಲ್ಲಿ ಒಂದು ಪ್ರದಕ್ಷಿಣೆ ಬಂದು ಮೇರಿ ಹಿಲ್ಗೆ ಮರಳುತ್ತದೆ. ಶನಿವಾರ ಹೆಲಿಕಾಪ್ಟರ್ ಮೂಲಕ ಮಂಗಳೂರು ವೀಕ್ಷಣೆಯನ್ನು ಪದ್ಮಶ್ರೀ ಪುರಸ್ಕೃತರಾದ ಅಕ್ಷರತ್ ಸಂತ ಹರೇಕಳ ಹಾಜಬ್ಬ, ಆಧುನಿಕ ಭಗೀರಥ ಅಮ್ಮೈ ಮಹಾಲಿಂಗ ನಾಯಕ್ ಉದ್ಘಾಟಿಸಿ ಹೆಲಿಕಾಪ್ಟರ್ನಲ್ಲಿ ತೆರಳಿ ಮಂಗಳೂರನ್ನ ವೀಕ್ಷಿಸಿದ್ರು. ಇವರಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಅಧಿಕಾರಿಗಳು ಸಾಥ್ ನೀಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ವಿವರ ಒದಗಿಸಿದರು. ಸಕ್ಸಸ್ ಆದರೆ ಅವರನ್ನು ನಾವು ವಿ ಕ್ಯಾನ್ ಆಲ್ಸೋ ಟ್ರೈ ಟು ಎಸ್ಟಾಬ್ಲಿಷ್ ಅ ಪರ್ಮನೆಂಟ್ ಸೆಟಪ್. ಇಲ್ಲಿಂದ ನಮಗೆ ಧರ್ಮಸ್ಥಳ, ಕುಕ್ಕೆ, ಕೊಲ್ಲೂರು, ಶೃಂಗೇರಿ, ಬೇಲೂರು, ಹಳೆಬೀಡು ತನಕ ಇಲ್ಲಿಂದ ಹೆಲಿ ಸರ್ವಿಸಸನ್ನು ಆಪ್ರೇಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಎಕನಾಮಿಕ್ ಫೀಸಿಬಿಲಿಟಿ ಅವ್ರಿಗೆ ವರ್ಕೌಟ್ ಆಗಬೇಕಂದ್ರೆ ಈಗ ನಾವು ನಮ್ಮ ಈ ಡೆಮೋಲಿ ನಾವೆಲ್ಲರೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿ ತೋರಿಸಿದರೆ ಮ್ಯಾಂಗ್ಳೂರ್ ಕ್ಯಾನ್ ರಿಯಲಿ ಬಿಕಮ್ ದಿ ಗೇಟ್ ವೇ ಅಂತ ನಾವು ತೋರಿಸಲಿಕ್ಕೆ ಅವಕಾಶ. ಆ ಒಂದು ಹೆಲಿಕಾಪ್ಟರ್ನಲ್ಲಿ ಸುತ್ತು ಹಾಕಿ ಬಂದ ಪದ್ಮಶ್ರೀ ಹರೇಕಳ ಹಾಜಬ್ಬ ಸಂತಸ ವ್ಯಕ್ತಪಡಿಸಿದರು. ಇವತ್ತು ಕರಾವಳಿ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧಿಕಾರಿ ಅವರು ಹೆಲಿಕಾಪ್ಟರ್ ಮುಖಾಂತರ ತೋರಿಸಿದರು ಮಂಗಳೂರು ಜಿಲ್ಲೆಯಿಂದ. ಆದ ಕಾರಣ ಮಂಗಳೂರು ಜಿಲ್ಲೆ ನಾನು ತಲೆಬಾಗ್ತೇನೆ. ಇನ್ನೂ ಕೂಡ ಚೆಂದ ಕಾಣ್ತೆ. ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಕರಾವಳಿ ಉತ್ಸವ ನಡೀತದೆ. ಇವತ್ತು ಬಹಳ ಸುಂದರವಾದ ವೇದಿಕೆಯಲ್ಲಿ ನನ್ನನ್ನು ನೋಡಲಿಕ್ಕೆ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಮಂಗಳೂರು ಜಿಲ್ಲೆಯವರಿಗೆ ಎಲ್ಲ ಧನ್ಯವಾದ ಹೇಳಲಿಕ್ಕೆ. ಈ ಬಾರಿಯ ಕರಾವಳಿ ಉತ್ಸವದ ವಿಶೇಷ ಆಕರ್ಷಣೆಯಾಗಿ ಮತ್ತು ಹೆಲಿ ಟೂರಿಸಂ ಅನ್ನು ಮಂಗಳೂರು ಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಮೇರಿ ಹಿಲ್ ಹೆಲಿಪ್ಯಾಡ್ನಿಂದ ಪ್ರಾಯೋಗಿಕವಾಗಿ ಪತ್ರಕರ್ತರ ಒಂದು ತಂಡ ಕ್ಯಾಪ್ಟನ್ ವಿಎಸ್ ಮಲಿಕ್ರ ನೇತೃತ್ವದಲ್ಲಿ ತುಂಬಿ ಹೆಲಿ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೆಲಿಕಾಪ್ಟರ್ ಮೂಲಕ ಒಂದು ಸುತ್ತು ನಗರ ಪ್ರದಕ್ಷಿಣೆಯನ್ನು ಮಾಡಿದೆ. 3 ನಿಮಿಷದಲ್ಲಿ ಮೇರಿ ಹಿಲ್, ಪಣಂಬೂರು ಮಹಾನಗರ ಪಾಲಿಕೆ, ಪಂಫೆಲ್, ನೇತ್ರಾವತಿ ನದಿ ಕಿನಾರೆ ಮೂಲಕ ಮರಳಿದೆ. ಮಂಗಳೂರು ನಗರವನ್ನು ಪಕ್ಷಿ ನೋಟದಿಂದ ನೋಡಲು ಅವಕಾಶ ಕಲ್ಪಿಸಿದಂತಾಗಿದೆ.